ಹಾಯ್ ಹಾಯ್ ರಮ್ಯಾ ಅವರೇ. ಹಾಯ್ ರಮ್ಯಾ ಅವರೇ. ಹಾಯ್ ಸೌಮ್ಯ ಅವರೇ. ಹಾಯ್ ಗುಡ್ ಮಾರ್ನಿಂಗ್ ಸಿಸ್ಟರ್. ಸೌಮ್ಯ ಅವರೇ, ಒಂದು ಕ್ವಶನ್ ಉಂಟು ನಿಮ್ಮ ಹತ್ರ. ಸೌಮ್ಯ ಅವರೇ, ಒಂದು ಕ್ವಶನ್. ಗುಡ್ ಮಾರ್ನಿಂಗ್. ನಾನು ಬ್ಲೂ ರಿಮೂವ್ ಮಾಡ್ತಿದ್ದೀನಿ ನೋಡಿ. ಲೈವ್ ಎಂಡ್ ಮಾಡಿದ್ಮೇಲೆ ವಾಚ್ ಅವರು ಅದು ಏನೂ ಶೋ ಆಗ್ತಿಲ್ಲ. ಅದು ಏನಂತ ಗೊತ್ತಾ ಸೌಮ್ಯ ಅವರೇ? ರಮ್ಯ ಅವರೇ, ನಿಮಗೆ ಏನದು ಗೊತ್ತಾ? ಬೇರೆ ಎಲ್ಲ ವ್ಯೂಸು ಟೋಟಲ್ ಅದೆಲ್ಲ ಬರುತ್ತೆ. ವಾಚ್ ಟೈಮ್ ಒಂದು ಅದರದ್ದು ಆಪ್ಷನ್ ಕಾಣ್ತಾ ಇಲ್ಲ. ಅದರಲ್ಲಿ ಬೇರೆ ಆಪ್ಷನ್ ಇದೆ, ಟೋಟಲ್ ಚಾರ್ಟ್ ಅದೆಲ್ಲ ಬರ್ತದೆ. ಹೌದಾ? ನಿಮ್ಗೇನಾದರೂ ಗೊತ್ತಾ? ಟಿಪ್ಪಣ ಆಯಿತಾ? ಆಯಿತು ಸಿಸ್, ಆಯಿತು, ವೆಲ್ಕಮ್. ನಿಮ್ದು ಆಯಿತಾ? ಹೌದಾ? ನಾನು ತೆಗಿತೀನಿ ಹಾಗಾದರೆ. ಇವತ್ತೊಂದು ದಿನ ಎಲ್ಲರೂ ಸಹಕರಿಸಿ, ನಾಳೆಯಿಂದ ಕೊಡ್ತೀನಿ. ಹಾಗೆ ತೆಗಿಲಿಕ್ಕೆ ಅಂದರು. ಹೌದಾ ರಮ್ಯ ಅವರೇ, ನಿಮ್ಗೆ ಗೊತ್ತಾ? ಗೊತ್ತಾ ರಮ್ಯ ಅವರೇ ನಿಮಗೂ ಕೂಡ? ಓಕೆ ಓಕೆ. ಆ ವಾಚ್ ಟೈಮರ್ ಶೋ ಆಗಲ್ಲ ಅಲ್ವಾ ಬ್ಲೂ ಇದ್ದರೆ? ಅಂದರು ಕೆಲವರು ಹಾಗೇನೆ. ಹೌದಾ? ನನಗೆ ಅದೇ ನೋಡೋದು, 3 ದಿನದಿಂದ ಶೋನೇ ಆಗ್ತಿಲ್ಲ. ಏನಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರಿಗೆಲ್ಲ ನನ್ನ ಮೆಸೇಜ್ ಶೋ ಆಗ್ತಿಲ್ಲ ಅವ್ರು ನನಗೆ ಇದು ಮಾಡಿ. ನಾನು ಖಂಡಿತ ಬ್ಲೂ ಕೊಡ್ತೀನಿ ನಾಳೆಯಿಂದ. ನಾನು ಜಾಸ್ತಿ ತೆಲುಗು ಲೈವಲ್ಲಿ ಹೋಗ್ತೇನೆ, ಅವರು ಯಾರಿಗೂ ಬ್ಲೂ ಕೊಡಲ್ಲ. ಹೌದಾ? ನಾನು ಇವತ್ತು ನಾಳೆಯಿಂದ ಕೊಡ್ತೀನಿ. ಇವತ್ತು ಮಾತ್ರ ಬ್ಲೂ ಗಿಫ್ಟ್ ಕೊಡೋದಿದ್ದರೆ ಮಾತ್ರ ಬ್ಲೂ ಕೊಡಿ. ಓಕೆ ಓಕೆ. ಅದೇ ನನ್ನ ವಾಚ್ ಅವರು ನಿನ್ನೆಯಿಂದ ಮೊನ್ನೆಯಿಂದ ಇದಾಗ್ತಿಲ್ಲ. ಏಯ್ ಸೌಮ್ಯ ಅವರೇ ಮೆಸೇಜ್ ಹಾಕಿ. ಅದೇ ನಾನು ಅನ್ಕೊಂಡಿದ್ದೆ, ನಾನು ಎಂತಾಯ್ತು ಅಂತ ಗೊತ್ತಿಲ್ಲ. ವಾಚ್ ಅವರ್ ಅಂತ ಇದು ಬಂದಿಲ್ಲ ನನಗೆ. ಎಂತ ಗೊತ್ತಾ, ನನಗೆ ಇದೆಲ್ಲ ಬರುತ್ತೆ ಟೋಟಲ್ ಚಾರ್ಟ್, ಅದರಲ್ಲಿ ವಾಚ್ ಟೈಮ್ ಅಂತ ಬರ್ದಿಲ್ಲ. ಹಾಗೆ ಏನಂತಾನೆ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ವಶನ್ ಕೇಳಿದ್ದು. ಹೌದಾ? ಕೆಲವರದು ಮೆಸೇಜ್ ಶೋ ಆಗಲ್ಲ ಬ್ಲೂ ಕೊಟ್ಟರೆ. ಹಾಂ ಸಿಸ್. ಓ ಅದೇ ಅಲ್ವಾ, ನಂದು ಮೆಸೇಜ್ ಶೋ ಆಗ್ತಿಲ್ಲ. ನಾನು ಅಂದ್ಕೊಂಡೆ ಏನೋ ಆಯಿತು. ಸೌಮ್ಯವರೇ ಇದ್ದೀರಾ? ಎಂತ ಗೊತ್ತುಂಟಾ, ವ್ಯೂಸ್ ಟೋಟಲ್ ಎಲ್ಲ ತೋರ್ತಾ ಉಂಟು, ವಾಚ್ ಟೈಮ್ ಅಂತ ಏನಂತ ತೋರ್ತಾ ಇಲ್ಲ. ಅದು ಏನಂತ ಗೊತ್ತಾಗಿಲ್ಲ ನನಗೆ. ಹೌದು ಸೌಮ್ಯವರೇ, ನಾನು ಬ್ಲೂ ಒಮ್ಮೆ ತೆಗೆದೆ ನಿಮ್ಮದು, ಬ್ಲೂ ತೆಗೆದೆ ನಿಮ್ಮದು ಒಂದು ಸರಿ. ಅದಕ್ಕೆ ನಿರಾಲಿ, ಥ್ಯಾಂಕ್ ಯು ನಿರಾಲಿ. ಬ್ಲೂ ತೆಗಿತೀನಿ ನಿಮ್ಮದು ಮೆಸೇಜ್ ಹೋಗ್ತಿಲ್ಲ ಅಲ್ವಾ? ಯಾಕೋ ನನಗೆ ವಾಚ್ ಅವರು ಇದಾಗ್ತಿಲ್ಲ, ಶೋ ಆಗ್ತಿಲ್ಲ ಇದರಲ್ಲಿ. ಯಾವುದರಲ್ಲಿ ಲೈವ್ ಎಂಡ್ ಮಾಡಿದ ಮೇಲೆ ವಾಚ್ ನಮ್ಮ ಶೋ ಆಗ್ತಿಲ್ಲ. ಅದಕ್ಕೆ ಆಗಲ್ಲ ನನಗೆ ವಾಚ್ ಟೈಮು ಶೋ ಆಗ್ತಿಲ್ಲ. ಲೈವ್ ಎಂಡ್ ಮಾಡಿದ ಮೇಲೆ ಬರುತ್ತಲ್ವ ಲೀಸ್ಟ್, ಅದರಲ್ಲಿ ವಾಚ್ ಟೈಮ್ ಆಪ್ಷನ್ ಇಲ್ಲ, ಬೇರೆ ಇದೆ. ಅದಕ್ಕೆ ಅಂದಿದ್ದು ಮೊನ್ನೆಯಿಂದ. ಅದು ಗೊತ್ತಿಲ್ಲ ನನಗೆ. ಅದು ಬ್ಲೂ ರಿಮೂವ್ ಮಾಡ್ಬೇಕಂತಿದ್ದಾರೆ, ಬ್ಲೂ ರಿಮೂವ್ ಮಾಡಿ ಅಂತಿದ್ದಾರೆ.
ನಮ್ಮದು ನಿಮ್ಮದು ಕೂಡ ಚಿಟ್ಟಿಯವರೇ, ನಿಮ್ಮದು ಬ್ಲೂ ರಿಮೂವ್ ಮಾಡ್ತೀನಿ. ನೀವು ನನಗೆ ಮೆಸೇಜ್ ಮಾಡಿ, ನಾನು ನಾಳೆ ನಿಮಗೆ ಬ್ಲೂ ಕೊಡ್ತೀನಿ ಆಯಿತಾ. ಹೌದಾ ರಮ್ಯವರೇ? ಓಕೆ, ಎಲ್ಲರದ್ದು ಮಾಡ್ತೀನಿ ನಾನು. ಸೌಮ್ಯ ಅವ್ರದ್ದೇ ನಿಮ್ಮದು ಕೂಡ ಮಾಡ್ತೀನಿ. ಓಕೆ ಸೌಮ್ಯ ಅವರೇ, ಖಂಡಿತ ಮಾಡ್ತೀನಿ. ಪ್ಲೇ ಲಿಸ್ಟ್ ನಾನು ಬರುವ ತಿಂಗಳು ಮಾಡ್ತೀನಿ. ನಂದು ವಾಚ್ ಟೈಮ್ ಇಲ್ಲ ಅಷ್ಟು. ಆದರೆ ಎಂತ ಗೊತ್ತಾ, ನಂದು ವಾಚ್ ನಿನ್ನೆ ಮೊನ್ನೆಯಿಂದ ನಮ್ಮದು ವಾಚ್ ಟೈಮ್, ವಾಚ್ ಅವರ್ ಎಂಡ್ ಮಾಡಿದ ಮೇಲೆ ವಾಚ್ ಅವರ್ ಇದು ಕಾಣ್ತಾ ಇಲ್ಲ. ಅದು ಒಂದು ಪ್ರಾಬ್ಲಮ್ಮು. ಸ್ವಲ್ಪ ಕಡಿಮೆ, ತುಂಬ ಕಡಿಮೆ ಇದೆ, ಅಷ್ಟೇನಿಲ್ಲ. ಬ್ಲೂ ತೆಗಿಬೇಕಂತೆ, ಇಲ್ಲಾಂದರೆ ನಮಗೆ ವಾಚ್ ಟೈಮು ಅದು ಇದಾಗಲ್ಲ ಅಂತ ಅಂತಾರೆ. ಹಾಂ, ಎಲ್ಲರೂ ತೆಗೆದು ಮತ್ತೆ ಒಮ್ಮೆ ಕೊಡುದು ಹಾಗೆ. ಇವತ್ತು ಟಿಫಿನ್ ಇದು ಎಂತ ಗೊತ್ತಾ, ದೋಸೆ. ನಿಮಗೇನು? ಎಂತೆಂಥ ರೂಲ್ಸ್ ಬರುತ್ತೋ ನನಗಂತೂ ಗೊತ್ತಾಗಲ್ಲ. ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಮತ್ತೆ ಸೂಪರ್ ಮೆಸೇಜ್ ಹಾಕ್ಬಾರ್ದಂತೆ. ನಂದು ಅಷ್ಟೇ ಸಿಸ್, ನಂದು ಮತ್ತೆ ಎಷ್ಟು, ನಂದು ಅಷ್ಟೇ 550 ಏನಾಗಿದೆ ಅಷ್ಟೇ. ನೋಡ್ತೀನಿ, ನನಗೆ ಆಗ್ತಾ ಇಲ್ಲ ಮಾಡಲಿಕ್ಕೂ ಕೂಡ. ನೋಡ್ತೀನಿ. ಮತ್ತೆ ನಾನು ಹೀಗೇನೆ ಆದರೆ ನಾನು ಲೈವ್ ಕೂಡ ಮಾಡಲ್ಲ. ಬ್ಲೂ ತೆಗಿಬೇಕಂತೆ, ಹೌದು. ಮತ್ತೆ ಕೊಟ್ಟರೆ ಪರವಾಗಿಲ್ಲಂತೆ, ಒಮ್ಮೆ ತೆಗಿಬೇಕಂತೆ ಎಲ್ಲರದ್ದು. ನಿಮಗೂ ಕೂಡ ಬರ್ತೆ ಇಲ್ವಾ ವಾಚ್ ಟೈಮ್ ಇದ್ದು ಅದು ಲಿಸ್ಟಲ್ಲಿ? ನಿಮಗೂ ಕೂಡ ಬರ್ತಿಲ್ವಾ ಸೌಮ್ಯ ಅವರೇ? ಲೈವ್ ಎಂಡ್ ಮಾಡ್ತೀವಲ್ವಾ, ಆಗ ವಾಚ್ ಅವರ್ ಅದೆಲ್ಲ ಒಂದು ಲಿಸ್ಟ್ ಬರುತ್ತಲ್ವಾ, ಅದರಲ್ಲಿ ವಾಚ್ ಅವರ್ ಅಂತ ಯಾಡ್ ಉಂಟಾ? ನನಗೆ ಮೊನ್ನೆ ತನಕ ಇತ್ತು, 2 ದಿನದಿಂದ ಇಲ್ಲ. ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಹೌದಾ? ನಂದೇ ಒಬ್ಳದನ್ನು ಅನ್ಕೊಂಡೆ ನಾನು. ಏನು ಇವತ್ತು ಯಾರು ಬಂದಿಲ್ಲಪ್ಪ. ಇದು ಇವಾಗ ಒಬ್ಬರಿಗೆ ಕಾಲ್ ಮಾಡಿದ್ದೆ ನಾನು, ಪ್ರಭು ಅವರು ಊಟ ಆಯ್ತಾ ಅಂತಿದ್ದಾರೆ. ಊಟ ತಿಂಡಿ ಆಯಿತು. ರಾಜೇಂದ್ರ ಅವರು ಬಂದ್ರು. ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕ್ ಕೊಟ್ಟಿದ್ದ ಲೈಕ್ ಕೊಡಿ. ಓಕೆ ಓಕೆ. ಬ್ಲೂ ಕೊಡ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಪ್ರಭು ಅವರೇ, ಎಲ್ಲರದ್ದು ಬ್ಲೂ ರಿಮೂವ್ ಮಾಡ್ತಿದ್ದೀನಿ ನಾನೀಗ. ಸ್ವಲ್ಪ ಪ್ರಾಬ್ಲಮ್ ಉಂಟು, ಎಂತಂತ ಗೊತ್ತಿಲ್ಲ.
ಎಂಥದೋ ಒಂದು ದೊಡ್ಡ ದೇವಾನಂದ ಅವರು 2 ತಿಂಗಳು ಹೋದ್ರು, 1 ವರ್ಷ ಕಂಪ್ಲೀಟ್ ಆಗ್ತದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಾ, ನಂದು ಈಗ ವೈಫೈ ಇಲ್ಲ ಸೌಮ್ಯ ಅವರೇ. ನಾನು ವೈಫೈ ಮಾಡಿದರೆ ನಾನು ಖಂಡಿತ ನಾನು ರಾಜೇಂದ್ರ ಅವರೇ ನನಗೆ ಈಗ ಬ್ಲೂ ಕೊಟ್ಟರೆ ನಾನು ಎಲ್ಲರದು ಇವತ್ತು ಎಲ್ಲರದು ಬ್ಲೂ ರಿಮೂವ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಹಕರಿಸಿ. ಯಾಕಂದರೆ ನಿಮಗೆ ಬ್ಲೂ ಬೇಕಾದರೆ ನನಗೆ ಮೆಸೇಜ್ ಹಾಕಿ, ನಾನು ಖಂಡಿತ ಅಲ್ಲಿಂದ ಕೊಡ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಪ್ರಭು ಅವರೇ. ಅದು ಎಂತ ಗೊತ್ತುಂಟ, ನನಗೆ ಲೈವ್ ಎಂಡ್ ಮಾಡಿದ ಮೇಲೆ ವಾಚ್ ಅವರು ಕಾಣ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಎಂಡ್ ಮಾಡಿದಾಗ ಬರುತ್ತಲ್ವ ಲಿಸ್ಟ್. ನಿಮ್ಗೇನಾದರೂ ಗೊತ್ತಾ ಅದ್ರ ಬಗ್ಗೆ? ಗೊತ್ತಿದ್ರೆ ಹೇಳಿ. ಯಾರಿಗಾದ್ರೂ ಗೊತ್ತಿದ್ರೆ ಅದರ ಬಗ್ಗೆ ಹೇಳಿ ನನಗೆ. ಒಬ್ಬರಿಗೆ ಕಾಲ್ ಮಾಡಿದ್ದೇನೆ, ಮೆಸೇಜ್ ಹಾಕಿದ್ದೀನಿ, ನೋಡಬೇಕು ಇನ್ನೇನಾದರೂ ಆಗುತ್ತಾ ಅಂತ ಅವ್ರ ಹತ್ರ. ಎಸ್, ಬರ್ತಾ ಇತ್ತು ಮೊನ್ನೆಯಿಂದ, ನನಗೆ ಬರ್ತಾ ಇಲ್ಲ. ಅದೇ ಎಂತ ಗೊತ್ತಾ, ಲಿಸ್ಟ್ ಬರುತ್ತಲ್ವಾ, ಅದರಲ್ಲಿ ವಾಚ್ ಟೈಮು, ವ್ಯೂಸ್, ಟೋಟಲ್ ವಾಚ್, ಟೋಟಲ್ ಆವರೇಜ್ ಅದೆಲ್ಲ ಬರುತ್ತಂಟಲ್ವಾ, ಅದರಲ್ಲಿ ನನಗೆ ವಾಚ್ ಟೈಮ್ ಅಂತಲ್ಲಿ ಬರೀತಾರಲ್ವ, ಅದು ಬಂದಿಲ್ಲ, ಶೋ ಆಗ್ತಿಲ್ಲ. ಹೌದು, ಅದೇ ಅದು ಬರ್ತಾ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ. ಗೊತ್ತಾ ನಿಮ್ಗೇನಾದ್ರು? ಗೊತ್ತಾ ನಿಮ್ಗೇನಾದ್ರು ಗೊತ್ತಾ ಅದ್ರ ಬಗ್ಗೆ? ಏನಾದರೂ ಗೊತ್ತಿದ್ರೆ ನಿಮಗೆ ಅದ್ರ ಬಗ್ಗೆ ಹೇಳಿ. ಗೊತ್ತಿದ್ರೆ ಹೇಳಿ ನನಗೆ. ಎಂಡ್ ಮಾಡಬೇಕಾದ್ರೆ ಬರುತ್ತೆ. ಹೌದು, ಇಷ್ಟೊತ್ತು ಬಂದಿದೆ ನನಗೆ, ಇವಾಗ ಬರ್ತಾ ಇಲ್ಲ. ರಾಧವರೇ, ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್, ಲೈಕ್ ಡನ್. ಥ್ಯಾಂಕ್ ಯು. ನನಗೆ ನಾನು ಇಲ್ಲಪ್ಪ, ನನಗೆ ಏನು ಸ್ಟ್ರೈಕ್ ಬಂದಿಲ್ಲ, ಯಾವ ಸ್ಟ್ರೈಕೂ ಬಂದಿಲ್ಲ. ನನಗೆ ಯಾವ ಸ್ಟ್ರೈಕೂ ಬಂದಿಲ್ಲ ಇವತ್ತು ಇಷ್ಟರವರೆಗೆ. ಪ್ರಾಬ್ಲಮ್ ಏನಂತ ನಂಗೆ ಗೊತ್ತಾಗ್ತಾನೆ ಇಲ್ಲ, ಅದಕ್ಕೆ ನಾನು ಬ್ಲೂ ಎಲ್ಲ ರಿಮೂವ್ ಮಾಡ್ತಿದ್ದೀನಿ. ಯಾಕಂತ ಗೊತ್ತಿಲ್ಲ. ಓಕೆ ದೀದಿ. ಅದು ಎಂತ ನಿಧಿ ಅವರೇ, ಹಾಯ್ ಅಕ್ಕ, ಹಾಯ್ ನಿಧಿ. ಏನು ಗೊತ್ತಾಯ್ತಾ ನಿಧಿ ಏನಂತ? ಅದು ಹಾಗಲ್ಲ. ಅದು ನಿಧಿಯವರೇ ಏನಾಯ್ತಾ ಗೊತ್ತಾಯ್ತಾ ನಿಮಗೆ? ವಾಚ್ ಅವರ್ ಬರ್ತಾ ಆ್ಯಡ್ ಆಗ್ತುಂಟು ನನಗೆ, ಅಲ್ಲಿ ಜಾಸ್ತಿ ಆಗ್ತಾನೆ ಉಂಟು. ಆದರೆ ನನಗೆ 3 ದಿನದಿಂದ ನನಗೆ ಇದು ಲೈವ್ ಎಂಡ್ ಮಾಡ್ತೀನಲ್ವಾ, ಅಲ್ಲಿ ವಾಚ್ ಅವರು ಕಾಣ್ತಾ ಇಲ್ಲ. ವಾಚ್ ಅವರದ್ದು ಇದು ಕಾಣ್ತಾ ಇಲ್ಲ ನನಗೆ. ಎಂತ ಅದರದ್ದು ವಾಚ್ ಟೈಮ್ ಅಂತ ಬರೀತಾರಲ್ವ, ಅದು ಆಪ್ಷನ್ನಿಗೆ ಗೊತ್ತಾಗ್ತಿಲ್ಲ ನನಗೆ. ಓಕೆ ನಿಧಿ ಅವರೇ, ಓಕೆ ಟ್ರೈ ಮಾಡಿ. ಏನಂತ ಗೊತ್ತಿಲ್ಲ ನನಗೆ, ಅದಕ್ಕೆ ಎಲ್ಲರದ್ದು ರಿಮೂವ್ ಮಾಡಬೇಕಂತ ಇದ್ದೀನಿ ಇವತ್ತು, ನೋಡುವ ಅಂತ. ನಿಮಗೆ ನನ್ನ ಚಾನಲ್ಗೆ ಹೋಗಿ ಮೆಸೇಜ್ ಮಾಡಿ, ನಾನು ಖಂಡಿತ ಬ್ಲೂ ಕೊಡ್ತೀನಿ ಎಲ್ರಿಗೂ. ಹೌದಾ, ಎಂತ ಅವನದು ನಂಬರಾ? ಅದು ಅಲ್ಲ, ಅವರಿದ್ದು ಇದರಲ್ಲಿ ಹೋಗಿದ್ದ ನೀವು ನಿಧಿ ಅವರೇ? ಟೆಕ್ ಚಾನಲ್ ಲೈಕ್ ಕೊಡೋದಿದೆ, ಅವ್ರು ಲೈಕ್ ಕೊಡಿ. ಅಲ್ಲಿ ಜಾಸ್ತಿ ಆಗಿದೆ.
ಇಲ್ಲ ನಿಧಿ ಅವರೇ, ವಾಚ್ ಟೈಮ್ ನಂದು 6 to 1 ಅಷ್ಟೇ ಇದೆ. 600 to 1 ಅಷ್ಟೇ ಇದೆ. ಚೆಕ್ ಮಾಡಿದೆ ನಾನು. ನೆಟ್ವರ್ಕ್ ಇಶ್ಯೂಸಿಂದ ಅಲ್ಲ, ಅದು ಏನೋ ಒಂದು ಪ್ರಾಬ್ಲಮ್ ಇಂದನೇ ಬಂದಿಲ್ಲ ಅಂತ ನನಗೆ ಅನಿಸುತ್ತೆ. ಅದೇ ಪ್ರಾಬ್ಲಮ್ ಇಂದ ಏನಂತ ಗೊತ್ತಾಗ್ತಿಲ್ಲ ನನಗೆ. ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿಲ್ಲ. ಅದು ವಾಚ್ ಅವರಾದರೂ ಡೈಲಿ ಆ್ಯಡ್ ಆಗ್ತುಂಟು ನನಗೆ. ಅದು ಮುಂಚೆದ್ದು. ಈಗ 3 ದಿನದಿಂದ ಹೀಗೆ ಆಗ್ತುಂಟು. ನಾನು ಅಂದ್ಕೊಂಡೆ ಏನೋ ಚೇಂಜ್ ಆಗಿದೆ ಯೂಟ್ಯೂಬ್ ಕಡೆಯಿಂದ ಅಂತ ಅಂದ್ಕೊಂಡೆ ನಾನು. ಯೂಟ್ಯೂಬ್ ಕಡೆಯಿಂದ ಏನೋ ಚೇಂಜ್ ಆಗಿರಬೇಕು ಅಂತ ಅಂದ್ಕೊಂಡೆ. ಆದರೆ ಕೆಲವರ ಹತ್ರ ಇವತ್ತಿಂದ ಕೇಳಲಿಕ್ಕೆ ಶುರು ಮಾಡಿದ್ದೆ. ನನಗೆ ಗೊತ್ತಾಗಿಲ್ಲ ಅದು ಏನಂತ ಗೊತ್ತಾಗಿಲ್ಲ. ಅದಕ್ಕೆ ಕೆಲವ್ರದ್ದು ಬ್ಲೂ ತೆಗೆದ್ರೆ ಶೋ ಆಗುತ್ತೆ, ಕೆಲವ್ರದ್ದು ಬ್ಲೂ ತೆಗೆದ್ರೆ ಶೋ ಆಗಲ್ಲ. ನಿಧಿ ಅವ್ರದ್ದು ಬ್ಲೂ ತೆಗ್ದೆ ನೋಡಿ, ಶೋ ಆಗ್ತದೆ ಇದೆ ನೋಡಿ. ಅದೇ ಅಂದಿತು ಚೇಂಜ್ ಆಗಿಲ್ಲಂತೆ. ಆದರೂ ನಂದು ಯಾಕೆ ಹೀಗಾಯಿತು, ಇನ್ನೊಬ್ರದ್ದು ಆಯ್ತಂತೆ, ಯಾರ್ದೋ ಗೊತ್ತಿಲ್ಲ. ಅವ್ರು ಅಂದರು ಅದರಲ್ಲಿ ಬೇರೆ ಲೈವಲ್ಲಿ ನಂದು ಕೂಡ ಹಾಗೆ ಆಗ್ತುಂಟು, ಏನಂತ ಗೊತ್ತಿಲ್ಲ ಅಂದರು. ನಿಧಿ ಅವರೇ, ನಿಮ್ಮ ಮೆಸೇಜ್ ಶೋ ಆಗ್ತಿಲ್ವಾ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಬ್ಲೂ ತೆಗ್ದಿದ್ದೀನಿ ನಾನು. ಇಲ್ಲ, ಚೇಂಜ್ ಆಗಿಲ್ಲ. ಗ್ರಾಮ ಸಭೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧವರೇ, ನೀವು ಹೋಗುವಾಗ ನಿಮ್ಮದು ಬ್ಲೂ ರಿಮೂವ್ ಮಾಡ್ತೀನಿ ನಾನು. ದಿಲಾ ರಿಮೂವ್ ಮಾಡ್ತೀನಿ. ಮತ್ತೆ ನೀವು ನನಗೆ ಮೆಸೇಜ್ ಮಾಡಿ, ನಾಳೆ ಖಂಡಿತ ಕೊಡ್ತೀನಿ ಆಯಿತಾ. 3 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಏನಂತ ಗೊತ್ತಿಲ್ಲ ಪ್ರಭು ಅವರೇ, ಏನಾಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಟೆನ್ಷನ್ ಮಾಡಲ್ಲ ನಾನು, ಆದರೂ ಇಷ್ಟು ಕಷ್ಟಪಟ್ಟಿದ್ದು ಏನಾದರೂ ಆಯ್ತಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧವರೇ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ. ಸಪೋರ್ಟ್ ಮೆಸೇಜ್ ಅಂತ ಹಾಕಬಾರ್ದಂತೆ, ಸಪೋರ್ಟ್ ಅಂತ. ಅದರಲ್ಲಿ ಕೂಡ ಹಾಗೆ ಮಿಸ್ಟೇಕ್ ಆಗುತ್ತೆ ಅಂತಾರೆ. ಪ್ರಭು ಅವರೇ ಡನ್ ಅಂತೆ ನೋಡಿ. ರಾಜೇಂದ್ರ ಬಜಾರ್ ಅವರೇ, ನಾನು ಇವತ್ತು ಬ್ಲೂ ತೆಗಿತೀನಿ ಎಲ್ಲರದ್ದು. ನಾಳೆ ನಿಮಗೆ ಬ್ಲೂ ಸಿಗುತ್ತೆ. ಯಾವ ಕಾರಣದಿಂದ ಗೊತ್ತಿಲ್ಲ, ಒಂದು ಪ್ರಾಬ್ಲಮ್ ಇದೆ. ಅದಕ್ಕೆ ನನ್ನ ಚಾನಲ್ಗೆ ಹೋಗಿ ಮೆಸೇಜ್ ಮಾಡಿ, ಖಂಡಿತ ನೀವು ಹೋಗುವಾಗ ಬ್ಲೂ ತೆಗಿತೀನಿ ನಾನು. ಮೆಸೇಜ್ ಮಾಡಿ, ಖಂಡಿತ ಅಲ್ಲಿಂದ ನಿಮಗೆ ಬ್ಲೂ ಕೊಡ್ತೀನಿ ನಾನು.
ಹಾಯ್ ಹಾಯ್ ಎಪ್ಪಿ ಅವರೇ, ಹಾಯ್ ವೈಶು. ಹಾ, ಚುಪ್ಪು ಚುಪ್ಪು ಚುಪ್ಪು. ಹಾಯ್ ಹಲೋ ವೈಶು, ಹಾಯ್ ಹಾಯ್ ವೆಲ್ಕಮ್. ಹೆಪ್ಪಿ ಅವರೇ, ನಿಮಗೆ ವೈಶು, ನಿಮ್ಗೆ ಏನಾದರೂ ಗೊತ್ತಾ? ಹೆಪ್ಪಿ ಅವರೇ, ನಿಮ್ಗೆ ಏನಾದರೂ ಗೊತ್ತಾ? ತಿಂಡಿ ಆಯಿತು. ಎಂತ ಗೊತ್ತುಂಟ ಹೆಪ್ಪಿ ಅವರೇ, ನಾನು ಲೈವ್ ಎಂಡ್ ಮಾಡಿದಾಗ ವಾಚ್ ಅವರು ನನಗೆ ಶೋ ಆಗ್ತಿಲ್ಲ ಮೊನ್ನೆಯಿಂದ 3 ದಿನದಿಂದ. ಅದು ಏನಂತ ನಿಮ್ಗೆ ಗೊತ್ತಾ ಹೆಪ್ಪಿ ಅವರೇ? ಏನಾದರೂ ಗೊತ್ತಾ? ಸೂಪರ್ ಸಪೋರ್ಟ್ ಮೆಸೇಜ್ ಅಂತ ಯಾರು ಆಗ್ಬೇಡಿ ಆಯ್ತಾ. ಏನಾದರೂ ಒಂದು ಬರ್ತಾಕಿ. ಕೂಗಬೇಡ, ಕೂಗಬೇಡ ಬೇಟಾ, ಕೂಗಬಾರ್ದು, ಕೂಗಬಾರ್ದು, ಕೂಗಬಾರ್ದು. ಗೊತ್ತಾ ಎಪ್ಪಿ ಅವರೇ? ಹನಿ ರಂಗೋಲಿ ಅವರು ಬಂದರು. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ವೈಶು ಹಾಯ್ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ಹನಿ ರಂಗೋಲಿ ಅವರು ಇದ್ದಾರೆ. ರಾಜ ಇದ್ದಾರೆ. ನಿಂಗ್ಲೊಂದು ಏನಲ್ಲ ಮಲ್ಪರ ಬಿಡು ವಿಜಾರಿಯ ಶ ಕಂಟೆಂಟ್ ಸರ್ಕಲ್ ಬ್ರದರ್, ಒಂದು ಎಂತ ಗೊತ್ತಾನ 5 ಫುಲ್ ವಿಡಿಯೋ ನೋಡಿದ್ದೇನೆ, ದೊಡ್ಡ ದೊಡ್ಡ ವಿಡಿಯೋ. ಓಕೆ, ಥ್ಯಾಂಕ್ ಯು. ಎಂತ ಗೊತ್ತಾ, ನಿಮ್ಮ ಹತ್ರ ಒಂದು ಕ್ವಶನ್ ಉಂಟು ನಿಮಗೆ. ಎಂತ ಗೊತ್ತಾ ಕಂಟೆಂಟ್ ಸರ್ಕಲ್, ಲೈವ್ ಎಂಡ್ ಮಾಡಿದ ಮೇಲೆ ನಮ್ಮದು ಎಂತ ಎನ್ನ ವಾಚ್ ಅವರ್ ತೋಜ ಒಂದಿಜ್ಜಿ ಹೌದಾ ಎಂದು ಗೊತ್ತಾವುಜಿ. ವಾಚ್ ಅವರ್ ಬಂಡ ಅವು ಲೀಸ್ಟ್ ಬರ್ಪುಂಡತೆ ಲೈವ್ ಎಂಡ್ ಮಲ್ತಾ ಬೊಕ್ಕ ಐಟು ವಾಚ್ ಟೈಮ್ದ ಆಪ್ಷನ್ ಇಜ್ಜಿ ಬೇತ ಪೂರ ಉಂಡು ಹೌದಾ. ಅದೊಂದು ಗೊತ್ತುಂಡೆ ಇರೇಗ ಇನ್ನೆಟ್ಟೊಂದು ಬಾಬು ಅಂಚ ಮಂಪೊಚ್ಚು ಮಗ, ಪ್ಲೀಸ್ ಮಗ, ಅಂಚ ಮಂಪಡಿ ಪ್ಲೀಸ್ ಪ್ಲೀಸ್, ಗೊತ್ತೇ. ಥ್ಯಾಂಕ್ ಯು ರಾಧವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು ಓದುಗಣ್ಣು MPCಗೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಬ್ರದರ್ ಇದ್ದೀರಾ? ವಿಧಾನ ಅವರೊಂದು ರಾಯಿಸಿ ಸಾಯ್ ವೆಲ್ಕಮ್ ಮಲ್ಗಡ್ಡೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ವಾಚ್ ಅವರು ಅಂಚತ್ತಿಯೇ ಲೈವ್ ಇತ್ತೆ ಎಂಕುಲಿತ್ತೆ ಎಂಡು ಮಲ್ಪೋತ ಇತ್ತೆ ಮಲ್ತಿನವೇನು ಎಂಡು ಮಲ್ಪನಾಗ ಎಂಕ್ಲಿಗೆ ಒಂಜಿ ಲೀಸ್ಟ್ ಬರ್ಪುಂಡ ವಾಚ್ ಟೈಮು ಬೊಕ್ಕ ವ್ಯೂಸ್ ಏತ್ ಬತ್ತಂಡು, ವಾಚ್ ಗಂಟೆ ಏತ್ ಬತ್ತಂಡು ಲೈವ್ಡು ಐಡ್ದು ಬೊಕ್ಕ ಒಂದು ಟೋಟಲ್ ಚಾರ್ಟ್ ಏತ್ ಬತ್ತಂಡು ಅವು ಪೂರ ಬರ್ಪುಂಡತೆ. ಐಟ್ ಎಂಕ್ ಪೂರ ಬರಂದುಂಡು. ಐಟ್ ಎಂಕ್ ವಾಚ್ ಟೈಮ್ ಒಂಜಿ ಒಂದು ತೋಜ ಒಂದು ಇಜ್ಜೈಟ್ ಅಂಚತ್ತು ಬೊಚ್ಚ ಅಂಚ ಅಂದೆ ಅವು ಏನು ಗೊತ್ತುಂಡೆ ಈನ ಪ್ರಾಬ್ಲಮ್ ಉಂಡತ್ತತೆ ಅತ್ತೆ ಮೂಜಿ ದಿನ 3 ಡೇ ಆಯಿತು 3 ಡೇ ಆಯಿತು ಕಂಟೆಂಟ್ ಬ್ರದರ್. ನೋಡಿ ಅದು ವಾಚ್ ಟೈಮ್ ಅಂತ ಗೊತ್ತಾ. ವಾಚ್ ಟೈಮ್ ಆಗುವಾಗ
ಇದು ಲೈವ್ ಎಂಡ್ ಮಾಡುವಾಗ ನಮಗೆ ವಾಚ್ ಟೈಮ್ ಅದು ವ್ಯೂಸ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ವಾಚ್ ಟೈಮ್ ಅಂತ ಬರ್ತಿತ್ತು ನನಗೆ. ಮೊನ್ನೆ ಬಂದಿದೆ, ನಿನ್ನೆ ಬಂದಿಲ್ಲ. ಮೊನ್ನೆ ನೈಟಿಂದ ಬಂದಿಲ್ಲ ನನಗೆ ವಾಚ್ ಟೈಮು ಎಷ್ಟಾಗಿದೆ, ಎಷ್ಟು ಬಂದಿದೆ, ಈಗ ಲೈವಲ್ಲಿ ಎಷ್ಟು ಬಂದಿದೆ ಅದೆಲ್ಲ. ಅದು ನಿನ್ನೆ ಕೂಡ ಬಂದಿಲ್ಲ, ಇವತ್ತು ನೋಡಿಲ್ಲ ನಾನು, ಬಂದಿಲ್ಲವೋ ಏನಾ ಇವತ್ತು ಕೂಡ. ಅದು ಅಂದಿದ್ದು ನಾನು. ಹಲೋ ಹೇಮಲಕ್ ಅವರೇ, ವೆಲ್ಕಮ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದ್ದೀರಾ ಬ್ರದರ್? ನಿಮಗೆ ಮೆಸೇಜ್ ಮಾಡ್ಬೇಕಂತ ಇದ್ದೆ ನಾನು, ಮತ್ತೆ ನಾನು ಲೈವ್ಗೆ ಬರ್ತೀರಲ್ವಾ ಅದಕ್ಕೆ ಸುಮ್ಮನೆ ಅದೇ. ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಹೌದಂತೆ, ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಹಾಕ್ಬಾರ್ದಂತೆ ವೈಶು, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತೆ. ಸೂಪರ್ ಸಪೋರ್ಟ್ ಮೆಸೇಜ್ ಹಾಕಿದ್ರೆ. ನಾನೀಗ ಯಾರಿಗೂ ಆಗ್ತಾ ಇಲ್ಲ ಸೂಪರ್ ಮೆಸೇಜ್, ನಾನೇನಾದ್ರೂ ಬರ್ದು ಹಾಕುದು. ತುಂಬ ಅಂತಿದ್ದಾರೆ, ಅದು ನಂದು ವಾಚ್ ಟೈಮ್ ಇದು ಇದರಲ್ಲಿ ವೈಟಿಯಲ್ಲಿ ಕಾಣ್ತಾ ಉಂಟು, ಇದರಲ್ಲಿ ಎಂತ ಗೊತ್ತಾ, ಅದು ಶೋ ಆಗ್ತಿಲ್ಲ, ಏನಂತ ಗೊತ್ತಿಲ್ಲ. ಅದೊಂದು ನನಗೆ ಪ್ರಾಬ್ಲಮ್ ಆಗಿದೆ. ಕೊನೆಗೋ ಅಂತಿದ್ದಾರೆ. ಥ್ಯಾಂಕ್ ಯು. ಎಟಿ ಸ್ಟುಡಿಯೋದಲ್ಲಿ ಇದೆ, ಡೈಲಿ ಆ್ಯಡ್ ಆಗ್ತಾ ಇದೆ ನನಗೆ. ಇದಿದೆ ಅಲ್ವಾ, ಲೈವ್ ಮಾಡ್ತೀನಲ್ವಾ, ಅದರಲ್ಲಿ ಎಂಡ್ ಮಾಡುವಾಗ ನನಗೆ ವಾಚ್ ಟೈಮ್ ಎಷ್ಟಾಯಿತು, ಇವತ್ತಿನ ಲೈವ್ದು ಎಷ್ಟು ಬಂದಿದೆ ಅಂತ ಅದು ಕಾಣ್ತಾ ಇಲ್ಲ ಅಷ್ಟೇ, ಅದು ಗೊತ್ತಾಗ್ತಾ ಇಲ್ಲ. ಅದು ಇವತ್ತು ಟೈಮ್ ಎಷ್ಟು ಸಿಕ್ಕಿತು, ಅದು ಮೊನ್ನೆಯಿಂದ ನನಗೆ, ಮೊನ್ನೆ ನೈಟಿಂದ ಹಾಗೆ ಆಯಿತು. ಏನಂತ ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಗೊತ್ತಿದ್ದವ್ರ ಹತ್ರ ಕೇಳುದು ನಾನು, ಗೊತ್ತಿದ್ರೆ ಯಾರಾದರೂ ಹೇಳಿ. ಪಿನ್ನೈಡಿ ಇದ್ದೀರಾ? ಪೂರ ಒಟ್ಟು ಒಂಜಿ ದಿನ 16 ಗಂಟೆ ಜಾಸ್ತಿ ಆ್ಯಡ್ ಇರೆಗು ವಾಚ್ ಅವರ್ ಬರ್ಪುಜಿ ಬರೀ 10 ಗಂಟೆ ಬಂದ್ಲಿ ಜಾಸ್ತಿ ಮನ ಇಜ್ಜಿ ನಾನು 8 ಅವರ್ ಎನ್ನ ಲೈವ್ 8 ಅವರ್ ಇತ್ತ 10 ಹಿಡ್ದು ನಾನು ಇತ್ತೆ ಮಲ್ಪು ಗೊತ್ತುಂಡೆ 10 ಹಿಡ್ದು 10 ಹೊರತು 1 ಗಂಟೆ ಮುಟ್ಟ ಮಲ್ಪೆ 3 ಗಂಟೆ ನೈಟ್ 3 ಗಂಟೆ ಮಧ್ಯಾಹ್ನ ಮಲ್ತೆಡು 1 ಗಂಟೆ ಆತೆ ಒಟ್ಟು ಒಟ್ಟು 9 ಅವರ್ಲ ಆಪುಜಿ 6 ಅವರ್ 7 ಅವರ್ ಲೈವ್ ಆತೆ ಆಪುನಿ 5 ಜಾಸ್ತಿ ಮಲ್ಪುಜಿ ಅವು ನಿಗ್ಲೆಗೆ ತೋಜು ನಂದು ಅಂಚ ನೀನು ಗೊತ್ತಂಡೆ ಇತ್ತೆ 10 ಮಲ್ತೆಡು 1 3 ಗಂಟೆ ಟೈಮ್ ಇಜಿನ 1 ಗಂಟೆಗೆ ಮಲ್ಪೆ 3 ಗಂಟೆ ಟೈಮು ಬೈಯಾಡು 12 ಗಂಟೆ ಮುಟ್ಟ ಅವಳ 3 ಗಂಟೆ ಟೈಮ್ 5 ಗಂಟೆ ಅನ್ನತಾ ಆಯ್ತಾ ಮಧ್ಯಾಹ್ನ ಎಲ್ಲ ಮ್ಯೂಟ್ ಮಲ್ತೇಡೆ 1 ಗಂಟೆ ಮಲ್ಪೆ ಆತೆ आज 7 ಗಂಟೆ ಹೆಚ್ಚಿ ಮಲ್ಪುಜಿ 7 ಗಂಟೆ ಹೆಚ್ಚಿ ಎನ್ನ ಲೈವ್ ಆಪುಜಿ 8 ಗಂಟೆ ಮೇಲೆ ಆಗುದಿಲ್ಲ ನಂದು ಲೈವ್ 8 ಗಂಟೆಯಿಂದ ಮೇಲೆ ನಂದು ಲೈವ್ ಆಗಲ್ಲ ನಾನು ಮಾಡೋದು 8 3 6 6 ಪ್ಲಸ್ 1 ಗಂಟೆ ಹೆಚ್ಚಾಗಿ ಮಾಡಿದರೆ 1 ಗಂಟೆ ಜಾಸ್ತಿ ಮಾಡ್ತೀನಿ
ಅದಕ್ಕಿಂತ ಹೆಚ್ಚು ಮಾಡಲ್ಲ ನಾನು. ಅಕ್ಕ ರಮ್ಯವರೇ, ಹೌದೌದು, ನಾನು ಅಷ್ಟು ಮಾಡಲ್ಲ. ನಂದು ಇರುವುದೇ ನಾನು ಕೌಂಟ್ ಮಾಡಿ ಲೈವ್ ಮಾಡೋದು. ನಂದು ಮಿನಿಮಮ್ ನಂದು ಎಷ್ಟು 6-7 ಅವರ್ಸ್ ಅಷ್ಟೇ. ಇಲ್ಲಾಂದ್ರೆ ಒಂದೊಂದು ದಿನ 6 ಅವರ್ಸ್ 5 ಅವರ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ. ಇಲ್ಲ, ಹೆಚ್ಚು ಮಾಡಲ್ಲ ನಾನು. 12 ಗಂಟೆ ಅಂತ ಅದು ನಂದು ತಂಗಿ ಅಂದಿದ್ಲು ಮುಂಚೆನೆ, 12 ಗಂಟೆ ಮೇಲೆ ಮಾಡಬೇಡ ಅಂದಿದ್ಲು. ಗಿಫ್ಟ್ ಬೇಕಾದವರು ಮೇಲೆ ಬ್ಲೂ ರಿಮೂವ್ ಮಾಡಿ. ಹೌದು, ಗಿಫ್ಟ್ ತಗೊಂಡು ಬ್ಲೂ ಕೊಡಬೇಕಾ ರಮ್ಯವರೇ? ಕೊಟ್ಟು ರಿಮೂವ್ ಮಾಡ್ತೀನಿ ಆಯ್ತಾ. ಅದು ಐ ಟಿ ಕಡೆಯಿಂದ ಕೂಡ ಏನು ಅಪ್ಡೇಟ್ ಬಂದಿಲ್ಲ ನನಗೆ, ಏನು ಕೂಡ. ಇಲ್ಲಾಂದರೆ ಬರುತ್ತೆ ಅಲ್ವಾ, ಚೆಕ್ ಮಾಡಿದೆ ನಾನು, ಅದು ಕೂಡ ಬಂದಿಲ್ಲ. ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಏನಿರಲಿಲ್ಲ, ನಂದು ನಿನ್ನೆ ಕೂಡ ತೋರಿಸಿಲ್ಲ. ಈಜಿ ಯಾನ್ 12 ಗಂಟೆ ಓಲ್ ಮಲ್ಪೆ, 12 ಗಂಟೆ ಮೇಲೆ ನಾನು ಮಾಡಲ್ಲ. 10:30ಯಿಂದ ನಂದು 1:30 ಅಂದರೆ 3 ಗಂಟೆ. ಮತ್ತೆ ಬೆಳಿಗ್ಗೆ ಮಾಡಿದರೆ ಒಂದು ಅರ್ಧ ಗಂಟೆ 1 ಗಂಟೆ ಮಾಡ್ತೀನಿ ಅಷ್ಟೇ. ಮತ್ತೆ ಒಟ್ಟು ನನ್ನ ಟೋಟಲ್ ಆಗಿ 7 ಆಗುತ್ತೆ, 7-8 ಆಗುತ್ತೆ ಅಷ್ಟೇ. 12 ಗಂಟೆ ಮೇಲೆ ಮಾಡಲ್ಲಪ್ಪ ನಾನು, ಅಷ್ಟು ಯಾಕೆ. ಕಿರಣ್ ಕುಮಾರ್ ಇಂದು ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇ, ಆಲ್ ಹ್ಯಾಪಿ ಯುವರ್ ಲೈಫ್ ಅಂತಿದ್ದಾರೆ. ಯೋಗಿನಿ ನ್ಯೂ ಫ್ರೆಂಡ್ಸ್ ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಜಾಯಿನ್ ಮೀ, ಐ ವಿಲ್ ರಿಟರ್ನ್ ಅಂತಿದ್ದಾರೆ. ನಾನು ಬ್ಲೂ ತೆಗೆದ್ರೆ ಎಲ್ಲರೂ ಬಂದು ನನ್ನ ವಿಡಿಯೋಗೆ ಬಂದು ಕಮೆಂಟ್ ಹಾಕಿ, ನಾನು ಅಲ್ಲಿಂದ ಬ್ಲೂ ಕೊಡ್ತೀನಿ ನಿಮಗೆ. ಪಿನ್ ಐ ಡಿ ರಿಟರ್ನ್ ಕೊಡಿ. ಬೊಕ್ಕ ವಿಶೇಷ ಪನ್ನೋಡು ಕಿರಣ್ ಕುಮಾರ್ ಇಂದು ಅವರೇ. ಹೌದು, ಬ್ಲೂ ಹೆಚ್ಚಿ ಕೊಟ್ಟರೆ ಹಾಗೆ ಆಗುತ್ತೆ ಅಂತಾರೆ. ನಮಗೆ ಎಲ್ಲರೂ ಅಂದರು ಬ್ಲೂ ತೆಗೀರಿ ಅಂತ ಅಂದರು. ಅದು ಪ್ರಾಬ್ಲಮ್ ಆಗಿರ್ಬೋದು ಅಂದರು. ನಾನು ಒಮ್ಮೆಲೆ ಮತ್ತೆ ಎಲ್ಲರದ್ದು ಬ್ಲೂ ತೆಗಿತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಬ್ಲೂ ಕೊಡ್ತೀನಿ. ಹೌದು ವೈಶು. ತಿಂಡಿ ಆಯಿತು, ದೋಸೆ ಮಾಡಿದ್ದೆ. ನಿಂದಾಯ್ತಾ? ಏನು ತಿಂಡಿ ಇವತ್ತು? ಇಲ್ಲಕ್ಕ, ತರ್ಸ್ಡೇ ಪೂಜೆ ಲೇಟ್ ಆಗುತ್ತೆ. ಹೌದಾ, ಪೂಜೆಗೆ ಲೇಟ್ ಆಗುತ್ತಾ ತಿಂಡಿಗೆ? ಹೌದಾ, ಎಡಿಟ್ ಮಾಡಿದ್ಯಾ? ನಾನು ಕೂಡ ಹಾಕಿದ್ದೇನೆ ಒಂದು ವಿಡಿಯೋ, ನಾನು ಕೂಡ ಹಾಕಿದ್ದೀನಿ. ಯಾಕೆ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ. ನನಗೆ ಈಗ ಏನು ಮಾಡಬೇಕು, ಎಂತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ.
ಅಂದಿಯೆ ಯಾನ್ ಅವಳ ಯಾನ್ ಇತ್ತಲೆ ಐತ ಈರೇನ್ನಲೆ ಒಂಜಾರೆ ಹಿಡ್ದು ಒರಂಬಾರ ಹಿಡ್ದು ಪತ್ತರ ಹಿಡ್ದು ಒಂಜಾರೆ ಮಲ್ತನ 3 ಗಂಟೆ ಬರ್ಬುಂಡು ಬೈಯಾಡು ಒರಂಬಾರ ಹಿಡ್ದು ಒಂಜಾರೆ ಮಲ್ತನ 3 ಗಂಟೆ 6 ಗಂಟೆ ಆಂಡ್ ಆಯ್ತ ಮಧ್ಯಾಡು ಒಂಜಿ ವೇಳೆ ಒಂಜಾರೆ ಗಂಟೆ ಮಲ್ತಂಡ ಆತೆ ಐಡ್ದೆಚ್ಚೆ ಅಂತ ಆಲ ಮಲ್ದಿಜಿ ಬ್ಲೂತ್ ಎಪ್ಪಲೆ ಪನೊಂದು ಲೇರು ಮಾತೇರ್ನಲ ಅಂಚ ಬ್ಲೂತ್ ವಿಷಯ ರಿಮೂವ್ ಮಲ್ಪುಗ ಅಂದುಲ್ಲೆ ಮಾತೇರ್ನಲ ಬೊಕ್ಕ ಬತ್ತದು ಬೋಡಂಡ ಹೌದಾ ವೈಶು ನೋಡ್ತೀನಿ ಆಯ್ತಾ ಹೌದಾ ವಾಚ್ ಅವರು ಅವತ್ತು ಬರುದಿಲ್ಲ ಅದು ಹೌದು ಇದು ಎಂಡ್ ಮಾಡಿದಾಗ ನಮಗೆ ಆಪ್ಷನ್ ಸಿಗುತ್ತೆ ಅಲ್ವಾ ಅದು ಬಂದಿಲ್ಲ ಅಂದೆ ನನಗೆ ಮೊನ್ನೆ ತನಕ ಬರ್ತಾ ಇತ್ತು ಎಂಡ್ ಮಾಡಿದಾಗ ನಮಗೆ ಆಪ್ಷನ್ ಬರುತ್ತೆ ಅದರಲ್ಲಿ ನಮಗೆ ನೆಟ್ ಇದು ಇವುದ್ದು ಸಿಗ್ತಿಲ್ಲ ವಾಚ್ ಇದ್ದು ಮಾಡೂರವರು ನಮಸ್ಕಾರ 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 ಚಾಂಡೆ ಇದಾದ್ರೆ ತಿಂಡಿ ಅಂಚ ಯಾನಿತ್ತವೇ ಒಂಜಿ ಅವೇನು ಸರ್ಚ್ ಮಲ್ತು ತೂದು ಸಾಕಾದು ಎನ್ನನಾ ಒಂಜಿ ಚಾನ ಒಂದೇಟ್ ಯೂಟ್ಯೂಬ್ದ ಬಗ್ಗೆ ಉಲ್ಲೇರು ಆರ್ನ ಕಾಂಟ್ಯಾಕ್ಟ್ ನಂಬರ್ ಪೂರ ಇತ್ತು ಡೈಟ್ ಹೇಮಸೀಸ್ ಅಂತಿದ್ದಾರೆ ಅರೆಗಿತ್ತ ಕಾಂಟ್ಯಾಕ್ಟ್ ಮಲ್ಪೊಡುಂದುಲ್ಲೆತ್ತೆ ತೂಕ ಅಂದ 2 ವರ ಕೇಂದು ಅರೆ ಯೂಟ್ಯೂಬ್ದ ಬಗ್ಗೆ ಪೂರ ಪಂಡು ಕೊರ್ಪೇರ್ಗೆ ಯಾರು ಪಂಡ ಅರ್ನ ಪುದ್ದರಿನ ಉಂಡು ತೂದಿತ್ತೆ ನೆನ್ಪುಂಡವು ನಂಬರ್ ತಿಕ್ಕಂಡಾರ್ನ ತೂಕ 2 ವರ ಕೇನ್ ತೂಕ ಪಂಡದು ಈ ನಂದಾಂಡಲ ಕೇನ್ ತೂಡತ ಪ್ರಾಬ್ಲಮ್ ಈ ನಂದು ಬೊಕ್ಕ ಮಲ್ತದು ನಮ್ಮ ವೇಸ್ಟ್ ಮಲ್ತದು ಇಜಿನ ಮಲ್ಪುನೆ ಬುಡ್ಚಿ ಅಂಚ ನಿಪ್ಪು ಗಾಯ್ಡ್ದದ ಮಲ್ತಿ ಬೊಕ್ಕ ವೇಸ್ಟ್ ಅವರ ಬಲ್ಲೆತ್ತ ಅಂಚ ರಮ್ಯ ಸಿಸ್ ಅಂದಿದ್ದಾರೆ ಡನ್ ಅಂತೆ ನೋಡಿ ಓಕೆ ಬರ್ತೀನಿ ರಮ್ಯಾ ಅವರೇ ಓಕೆ ಥ್ಯಾಂಕ್ ಯು ಅಂತಿದ್ದಾರೆ ಓಕೆ ಸಿಸ್ ಓಕೆ ಏನು ಪೆಟ್ಟು ತೀರೇಗ ಅಮ್ಮಗ ಈ ಆಯ್ಮಂತೀನ ತಮ್ಮಗ ಅಮ್ಮಗ ಆಯ್ಮಂತಿಂದ ಈಗ ಈರ ಅಮ್ಮಗ ಆಯ್ಮಂತಿಂದ ಈಗ ಸಾರಿ ಬನ್ನಿ ಅಮ್ಮ ಸಾರಿ ಪಲ್ಲೆ ಅಮ್ಮ ಸಾರಿ ಅಮ್ಮ ಇಂಚ ದಾಟ್ಕಂದ ಮುಂದು ಕಾರ್ ದಾರಿ ಏನು ಓಕೆ ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ನಾನು ಇವಾಗ ನನಗೆ ಸ್ವಲ್ಪ ಹೋಗ್ಲಿಕ್ಕಿದೆ ನಾನು ಈಗ ಮಾಡುವಂತ ಬಂದೆ ಯಾರಾದರೂ ಬಂದರೆ ಬರಲಿ ಅಂತ ನಾನು ಮಧ್ಯಾಹ್ನ ಮೇಲೆ ಮಾಡ್ತೀನಿ ನಾನು 2:30 ಗಂಟೆ ಮೇಲೆ ಮಾಡ್ತೀನಿ ಅದರ ಬಗ್ಗೆ ಸ್ವಲ್ಪ ಚೆಕಿಂಗ್ ಮಾಡಿ ಬರ್ತೀನಿ ನಾನು ಈಗ ಯಾರು ಕಾಣ್ತಾ ಇಲ್ಲ ನೋಡಿ ನಾನು ಮತ್ತೆ ಆಮೇಲೆ ಬರ್ತೀನಿ